ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತ ಮತ್ತು ಪ್ರಮುಖವಾದಂಥ ವಿಚಾರದ ಕುರಿತಾಗಿ ನಿಮ್ಮ ಜೊತೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸೊ ಪ್ರಮುಖವಾಗಿ ಮಂಗಳೂರಿನಲ್ಲಿ ಕಳೆದ ಕೆಲ ದಿವಸಗಳ ಹಿಂದೆ ನಡೆದಂತಹ ಲವ್ ಜಿಹಾದ್ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಸೊ ಈಗ ಮನೆಯವರು ಕಣ್ಣೀರಿಡುವಂತಹ ಪರಿಸ್ಥಿತಿ ಬಂದೊದಗಿರುವಂಥದ್ದು. ಸೊ ಮಂಗಳೂರಿನಲ್ಲಿ ನಡೆದಿರುವಂತಹ ಲವ್ ಜಿಹಾದ್ ಪೆಡಂಬೂತ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಕರಾವಳಿಯಲ್ಲಿ ಸದ್ದು ಮಾಡ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ಕಾಸರಗೋಡು ಮತ್ತು ಮಂಗಳೂರು, ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಹೆಚ್ಚಾಗ್ತಾ ಇರುವಂತಹ ಲವ್ ಜಿಹಾದ್ ಪ್ರಕರಣಕ್ಕೆ ಮತ್ತೊಂದು ಉದಾಹರಣೆ ಅನ್ನುವಂತಹ ರೀತಿಯಲ್ಲಿ ಕಿಡ್ನಾಪ್ ಪ್ರಕರಣ. ಮೊದಲಾಗಿ ಕಿಡ್ನಾಪ್ ಅಂತ ಹೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರುತ್ತೆ. ಅದಾದ ಬಳಿಕ ಮತಾಂತರ ಅನ್ನುವಂಥದ್ದು ಬರುತ್ತೆ. ಈಗ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೇಜರ್ ಅಪ್ಡೇಟ್ಗಳು ಸಿಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಸುದ್ದಿ ವಿಚಾರವಾಗಿ ನೋಡೋದಾದ್ರೆ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಇದೇನು ಮೊದಲಲ್ಲ, ಮತ್ತೆ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀವಿ, ಇದೇನು ಮೊದಲಲ್ಲ. ಈ ಹಿಂದೆನೂ ಕೂಡ ಕರಾವಳಿಯಲ್ಲಿ ಲವ್ ಜಿಹಾದ್ ಅನ್ನುವಂಥ ಪ್ರಕರಣಗಳು ದಾಖಲಾಗಿತ್ತು. ಎಷ್ಟೋ ಸಂಘಟನೆಗಳು ಸಹಾಯವಾಣಿಗಳನ್ನು ತಂದಿದ್ವು. ಮೊನ್ನೆಯಷ್ಟೇ ಶ್ರೀರಾಮ ಸೇನೆಯವರು ಕೂಡ ಒಂದು ಸಹಾಯವಾಣಿಯನ್ನು ತಂದಿದ್ರು. ಈಗ ಮತ್ತೊಂದು ಯುವತಿಯ ಲವ್ ಜಿಹಾದ್ ಪ್ರಕರಣ, ಯುವತಿಯ ಕಿಡ್ನಾಪ್, ಅದಾದ ಬಳಿಕ ಮತಾಂತರ, ಈಗ ಪೊಲೀಸ್ ಠಾಣೆಯಲ್ಲಿ ದೂರು. ನಾಪತ್ತೆಯಾಗಿದ್ದಂತಹ ಯುವತಿ ನಟೋರಿಯಸ್ ಮುಸ್ಲಿಂ ಯುವಕರ ಜೊತೆ ನಾಪತ್ತೆಯಾಗಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದಂತಹ ಮನೆಯವರಿಗೆ ಈಗ ಒಬ್ಬಾತ ನಟೋರಿಯಸ್ ಮುಸ್ಲಿಂ ಯುವಕನ ಜೊತೆ ಯುವತಿ ಪತ್ತೆಯಾಗಿದ್ದಾಳೆ. ನಟೋರಿಯಸ್ ಮೊಹಮ್ಮದ್ ಅಶ್ಫಾಕ್ ಎಂಬಾತ ಹುಡುಗಿಯನ್ನ ಅಪಹರಿಸಿ ಇಸ್ಲಾಂಗೆ ಮತಾಂತರ ಮಾಡಿದ್ದಾನೆ ಅನ್ನುವಂತಹ ಅಪ್ಡೇಟ್ಗಳು, ಮನೆಯವರು ಹೇಳುವಂತಹ ಆರೋಪಗಳು ಇದು. ಮಂಗಳೂರಿನ ಕಾಲೇಜಿನಲ್ಲಿ ಕಲಿತಾ ಇದ್ದಂತಹ ಹಿಂದೂ ಯುವತಿಯ ಅಪಹರಣ ಆಗಿರುವಂಥದ್ದು. ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ BCA ವ್ಯಾಸಂಗ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿ ಈಗ ಅಪಹರಣ ಆಗಿದ್ದಾಳೆ. ಹುಡುಗಿಯ ತಂದೆಯಿಂದ ಮಂಗಳೂರು ಪೊಲೀಸ್ ಕಮಿಷನರಿಗೆ ಈಗಾಗಲೇ ದೂರು ದಾಖಲಾಗಿರುವಂಥದ್ದು. ಮಾಧ್ಯಮದವರ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಯುವತಿಯ ತಂದೆ. ನನಗೆ ನನ್ನ ಮಗಳನ್ನು ವಾಪಸ್ ತಂದು ಕೊಡಿ ಅನ್ನುವಂಥ ರೀತಿಯಲ್ಲಿ. ಪ್ರಮುಖವಾಗಿ ಯಾರ ವಿರುದ್ಧ ದೂರನ್ನು ದಾಖಲು ಮಾಡಲಾಗಿದೆ? ನಟೋರಿಯಸ್ ಮೊಹಮ್ಮದ್ ಅಶ್ಫಾಕ್ ಈಗಾಗಲೇ ಒಂದು ಮದುವೆಯಾಗಿದ್ದಾನೆ. ಹಲವರ ಪ್ರಕಾರ ಈತನಿಗೆ 2 ಮದುವೆಯಾಗಿದೆ ಈ ಹಿಂದೆನೆ. ಬಟ್ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆತ ಒಂದು ಮದುವೆಯಾಗಿದ್ದಾನೆ. ಈತನ ವಿರುದ್ಧ ಕಾಸರಗೋಡು ವಿದ್ಯಾನಗರ ಠಾಣೆಯಲ್ಲಿ 8 ಕ್ರಿಮಿನಲ್ ಕೇಸ್ಗಳು ಈಗಾಗಲೇ ದಾಖಲಾಗಿದೆ. 8 ಕ್ರಿಮಿನಲ್ ಕೇಸ್ಗಳು. ಆ ಕೇಸಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಕೂಡ ಸಿಕ್ಕಿದೆ. ಬಟ್ ಅದಕ್ಕಿಂತಲೂ ಹೆಚ್ಚಾಗಿ ಕೇಸುಗಳು ದಾಖಲಾಗಿದೆ ಅನ್ನುವಂಥದ್ದು ಸ್ಥಳೀಯರ ಆರೋಪಗಳು. ಮಗಳನ್ನು ನೆನೆದು ಯುವತಿಯ ತಂದೆ ವಿನೋದ್ ಕುಮಾರ್ ಅವರು ಕಣ್ಣೀರಿಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ. ಪ್ರತಿಯೊಬ್ಬ ಕರಾವಳಿಗರು, ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸ್ಟೋರಿ ಇದು. ಯುವತಿಯ ತಂದೆಯ ಮಾತದು. ನಾನು ಅಲ್ಲಿನ ಜಮಾತಿಗೆ ಹೋಗಿ ನನ್ನ ಮಗಳನ್ನ ಆತನಿಂದ ರಕ್ಷಿಸಿಕೊಂಡು ಬರುತ್ತೇನೆ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಇದು FIR ಕಾಪಿ, ಕಂಪ್ಲೇಂಟ್ ಕೊಟ್ಟಿರುವಂತಹ ಕಾಪಿ. ಇದು ಅಶ್ಫಾಕ್ನ ಮೇಲಿರುವಂತಹ ಕ್ರಿಮಿನಲ್ ಕೇಸ್ನ ಕೆಲವೊಂದು ದಾಖಲೆಗಳು. ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ವಾ, ಈತನೇ ನಟೋರಿಯಸ್ ಮೊಹಮ್ಮದ್ ಅಶ್ಫಾಕ್. ಯುವತಿಯ ತಂದೆ ಕಣ್ಣೀರಿಡ್ತಾ ಇರುವಂತಹ ದೃಶ್ಯ. 9 ತಿಂಗಳು 9 ದಿನ 9 ಗಳಿಗೆ ತಾಯಿಯಾದವಳು ಹೊತ್ತು ಕೊನೆಗೊಂದು ದಿನ ಹೆತ್ತು ತಂದೆಯ ಕೈಯಲ್ಲಿ ಕೊಡ್ತಾಳೆ ತನ್ನ ಮಕ್ಕಳನ್ನ, ತನ್ನ ಮಗಳನ್ನ. ತುಳುವಲ್ಲಿ ಒಂದು ಗಾದೆ ಇದೆ, ತೀರ್ಥದಿಂದ ಪಿಜಿನ ಕೊನವು, ಮಿತ್ತದಿಂದ ಕಕ್ಕೆ ಕೊನವು ಅಂತ ಹೇಳಿ. ಕೆಳಗಿಟ್ರೆ ಇರುವೆ ಕಚ್ಕೊಂಡು ಹೋಗ್ಬೋದು, ಮೇಲೆ ಇಟ್ಟರೆ ಕಾಗೆಗಳು ತಿಂದು ಮುಗಿಸ್ತವೆ ಅಂತ ಹೇಳಿ ಮಡಿಲಲ್ಲಿ ಸಾಕ್ತಾರಂತೆ. ಅಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗ್ತಾ ಇದೆ? ತಾಯಿಯಾದವಳು ತನ್ನ ಮಗಳನ್ನ ಸೊಂಟದ ಮೇಲೆ ಕೂರಿಸಿಕೊಂಡು ಹೋಗ್ತಾಳೆ, ತನಗೆ ಕಾಣುವಂಥದ್ದು ತನ್ನ ಮಕ್ಕಳಿಗೂ ಕಾಣಲಿ ಅಂತ ಹೇಳಿ. ಆದರೆ ತಂದೆ ಹಾಗಲ್ಲ. ತಂದೆಯಾದವನು ತಾಯಿಗಿಂತಲೂ ಒಂದು ಪಟ್ಟು ಪ್ರೀತಿ ಜಾಸ್ತಿ ತೋರಿಸ್ತಾನೆ. ತನ್ನ ಮಗಳನ್ನು
ಸೊಂಟದ ಮೇಲೆಲ್ಲ ಹೆಗಲ ಮೇಲೆ ಕುತ್ಕೊಂಡು ಹೋಗ್ತಾನೆ. ಕಾರಣ ಏನು ಗೊತ್ತಾ? ತನಗೆ ಕಾಣದೇ ಇರೋದು ಕೂಡ ತನ್ನ ಮಗಳಿಗೆ ಕಾಣಲಿ, ಈ ಸಮಾಜ ಏನು ಅನ್ನುವಂಥದ್ದನ್ನು ತನ್ನ ಮಗಳು ಅರ್ಥ ಮಾಡಿಕೊಳ್ಳಲಿ ಅಂತ ಹೇಳಿ ತಂದೆಯಾದವನು ತನ್ನ ಮಗಳಿಗೆ ಈ ಸಮಾಜವನ್ನು ತೋರಿಸ್ತಾನೆ. ಇವತ್ತಿಗೂ ಕೂಡ ನೋಡಿ, ಆ ತಂದೆ ಬಂದು ಮಾಧ್ಯಮದವರ ಮುಂದೆ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಜಮಾತ್ ಮಸೀದಿಯ ಮುಂದೆ ಹೋಗಿ ನನ್ನ ಮಗಳಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿಕೊಳ್ತೇನೆ, ನನ್ನ ಮಗಳನ್ನು ವಾಪಸ್ ಕೊಟ್ಟು ಬಿಡಿ, ಅಷ್ಟೇ ಸಾಕು, ಜೀವಂತವಾಗಿ ನನ್ನ ಮಗಳನ್ನು ವಾಪಸ್ ಕೊಟ್ಟು ಬಿಡಿ. ಕರಾವಳಿಗೆ ಇದು ಹೊಸತೇನಲ್ಲ. ವಿರೋಧಿಸುವವರು ವಿರೋಧಿಸ್ತಾರೆ ಈ ಪ್ರಕರಣವನ್ನು. ಎಷ್ಟು ಬೇಕು ಇಂಥ ಘಟನೆಗಳು? ಮಾಧ್ಯಮದವರಾಗಿ ಜವಾಬ್ದಾರಿಯುತ ಹೆಜ್ಜೆಯನ್ನು ಇಡಬೇಕು ನಿಜ, ಬಟ್ ಇಂಥ ಸುದ್ದಿಗಳನ್ನು ಎಷ್ಟು ಅಂತ ಬಿತ್ತರ ಮಾಡೋದ್ರಿ? ಎಷ್ಟು ಘಟನೆಗಳಾಗಿದೆ. ನೇಹಾ ಪ್ರಕರಣ, ಎಷ್ಟೋ ಸೂಟ್ ಕೇಸ್ ಪ್ರಕರಣ, ಫ್ರಿಡ್ಜ್ ಒಳಗಡೆ ಪ್ರಕರಣ ಬೇಕಾ? ಎಷ್ಟೋ ಆಗಿದೆ. ಲವ್ ಜಿಹಾದ್ ಅನ್ನುವಂಥ ಪೆಡಂಬುತ ಎಷ್ಟೋ ಜನ ಹೇಳ್ತಾರೆ, ಅಂತ ಹೆಸರನ್ನು ಇಡಬಾರ್ದ್ರಿ ಲವ್ ಜಿಹಾದ್ ಅನ್ನುವಂಥದ್ದು. ಬಟ್ ಇಂಥ ಪ್ರಕರಣಗಳನ್ನು ನೋಡ್ತಾ ಹೋದರೆ ಕೇರಳದಲ್ಲಂತೂ ಇದು ಗಣನೀಯವಾಗಿದೆ ಈ ಪ್ರಕರಣ. ಬಟ್ ಇದನ್ನು ರಾಜ್ಯ ಸರ್ಕಾರ ಒಪ್ಪುತ್ತೋ ಬಿಡುತ್ತೋ ಗೊತ್ತಿಲ್ಲ. ಕೇರಳ ಸ್ಟೋರಿ ಅನ್ನುವಂಥ ಮೂವಿ ಬಂತು. ಅದ್ಯಾವುದೋ ಭ್ರಷ್ಟಾಚಾರದ ಕುರಿತಾಗಿ ಬಂದಿರುವಂಥ ಸಿನಿಮಾ ಅಲ್ಲ, ಯಾವುದೋ ರಾಜಕೀಯದ ಕುರಿತಾಗಿ ಬಂದಿರುವಂಥ ಸಿನಿಮಾ ಅಲ್ಲ, ಬದಲಾಗಿ ಅದು ಬಂದಿರುವಂಥದ್ದು ಲವ್ ಜಿಹಾದ್ ವಿಚಾರವಾಗಿ. ಬಟ್ ಆ ಸಿನಿಮಾವನ್ನು ಕೇರಳದಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಕೇರಳ ಸರ್ಕಾರನೇ ವಿರೋಧವನ್ನು ಮಾಡಿತ್ತು. ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಯಾರು ಯಾರ ಪರವಾಗಿದ್ದಾರೆ ಅಂತ ಹೇಳಿ. ಅದನ್ನು ನೇರವಾಗಿ ಹೇಳಿದರೆ ದೊಡ್ಡ ಇಶ್ಯೂ ಆಗುತ್ತೆ ಏನೋ. ಬಟ್ ಇದು ಆತ ಒಬ್ಬ ನಟೋರಿಯಸ್, ಆತನ ಮೇಲೆ ಪ್ರಕರಣಗಳಿದೆ ಪೊಲೀಸ್ ಠಾಣೆಯಲ್ಲಿ, ಆಲ್ರೆಡಿ ಆತನಿಗೆ ಮದುವೆಯಾಗಿದೆ. ಹಾಗಿದ್ರೂ ಕೂಡ ಆತ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ BCA ವ್ಯಾಸಂಗ ಮಾಡ್ತಾ ಇದ್ದಂಥ ವಿದ್ಯಾರ್ಥಿನಿಯನ್ನ ಮದುವೆಯಾಗುವುದಾಗಿ ಕಿಡ್ನ್ಯಾಪ್ ಮಾಡಿದ್ದಾನೆ ಅನ್ನುವಂಥದ್ದು ಮನೆಯವರ ದೂರು. ಮೊಹಮ್ಮದ್ ಅಶ್ಫಾಕ್ನಿಂದ ಯುವತಿಯ ಅಪಹರಣ ಪ್ರಕರಣಕ್ಕೆ ಈಗಾಗಲೇ ತಂದೆಯಾಗಿರುವಂಥ ವಿನೋದ್ ಕುಮಾರ್ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರಿಡ್ತಾ ಇರುವಂಥದ್ದು. ಅವರ ಹೇಳಿಕೆಯನ್ನು ಗಮನಿಸೋದಾದರೆ, ನಾನು ಅಲ್ಲಿನ ಜಮಾತಿಗೆ ಹೋಗಿ ನನ್ನ ಮಗಳನ್ನು ಆತನಿಂದ ರಕ್ಷಿಸಿಕೊಂಡು ಕೊಡುವಂತೆ ಮನವಿಯನ್ನ ಮಾಡುತ್ತೇನೆ ಅಂತ ಕಣ್ಣೀರಿಟ್ಟಿದ್ದಾರೆ. ಜೂನ್ 6ರಂದು ಮನೆಯಲ್ಲಿ ನಮಗೆ ವಿಷಯ ತಿಳಿಯಿತು. ಆಕೆಗೆ ಆತನ ಜೊತೆ ಪ್ರೇಮ ಇರುವುದು, ಅದನ್ನು ಯಾವ ರೀತಿಯ ಪ್ರೇಮ ಅನ್ನುವಂಥದ್ದು ಗೊತ್ತಿಲ್ಲ, ಓಕೆ, ಬಟ್ ಮನೆಯವರು ಹೇಳಿರೋ ಪ್ರಕಾರ ಅಶ್ಫಾಕ್ ಜೊತೆ ಆಕೆಗೆ ಪ್ರೇಮ ಇರುವುದು ಗೊತ್ತಾಯಿತು ಜೂನ್ 6ರಂದು. ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇಸಿಕಲಿ ಅವರು ಮಲಯಾಳಂ, ಅವರು ಹೇಳಿರುವಂಥ ಹೇಳಿಕೆಗಳನ್ನು ಟ್ರಾನ್ಸ್ಲೇಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕಾಗಿ ಬುದ್ಧಿ ಹೇಳಿ ಉಳ್ಳಾಲದ ಸಂಬಂಧಿಕರ ಮನೆಗೆ ಕಳುಹಿಸಿದ್ದೆವು. ಜೂನ್ 6ರಂದು ಘಟನೆ ಮನೆಯವರಿಗೆ ತಿಳಿಯುತ್ತೆ. ಆದರೆ ಆತ ಅಲ್ಲಿಯೂ ಬಂದು ಮಂಗಳೂರಿನ ಉಳ್ಳಾಲದಲ್ಲಿ ಇರುವಂಥ ಸಂಬಂಧಿಕರ ಮನೆಗೆ ಯುವತಿಯನ್ನ ಕಳಿಸಲಾಗಿರುತ್ತೆ ಬುದ್ಧಿ ಹೇಳೋದಕ್ಕೋಸ್ಕರ. ಬಟ್ ಅಲ್ಲಿಯೂ ಕೂಡ ಜೂನ್ 30ರಂದು ಆಕೆಯನ್ನ ಅಪಹರಣ ಮಾಡಿದ್ದಾನೆ. ಅಲ್ಲಿಂದ ಜೂನ್ 30ರಂದು ಅಪಹರಣ ನಡೆದಿರುವಂಥದ್ದು. ಇವತ್ತು ದಿನಾಂಕ 11, 10 ದಿವಸಗಳ ಹಿಂದಿನ ಕಥೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಸೊ ಮಗಳನ್ನು ಕರೆತರಲು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಸಾಧ್ಯ ಆಗಿಲ್ಲ. ಕರ್ನಾಟಕ ಸರ್ಕಾರ ಮತ್ತು ಮಂಗಳೂರು ಪೊಲೀಸರು ನನಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ, ಅಂಗಲಾಚ್ತಾ ಇದ್ದಾರೆ. ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ BCA ವ್ಯಾಸಂಗ ಮಾಡ್ತಾ ಇದ್ದಂಥ ಯುವತಿ ದ್ವಿತೀಯ ವರ್ಷದ ಡಿಗ್ರಿಗೆ ಶುಲ್ಕವನ್ನು ಕಟ್ಟುವುದಕ್ಕೆ ಹಣ ಇರದ ಕಾರಣ ಶಿಕ್ಷಣವನ್ನು ಮೊಟಕುಗೊಳಿಸಿದ್ದಳು, ಮನೆಯವರ ಹೇಳಿಕೆಗಳು. ಬಳಿಕ 2 ತಿಂಗಳ ಕಾಲ ಕಾಸರಗೋಡಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ವು. ಈ ವೇಳೆ ಕಾಸರಗೋಡಿನಲ್ಲಿ ತನ್ನ ಶಿಕ್ಷಣಕ್ಕೋಸ್ಕರ ಹಣ ಹೊಂದಿಸಲು ಕೆಲಸಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಈ ಅಶ್ಫಾಕ್ ಎಂಬಾತನ ಪರಿಚಯ ಆಗಿದೆ. ಆ ನಂತರ ಆತನ ಜೊತೆ ಪ್ರೇಮಾಂಕುರ ಅನ್ನುವಂಥ ವಿಚಾರವಾಗಿ ಈ ರೀತಿಯಾದಂತಹ
ಘಟನೆಗಳು ನಡೆದಿದೆ ಅನ್ನುವಂಥದ್ದು ಮನೆಯವರ ಅಭಿಪ್ರಾಯ. ಸೊ ಈ ಕುರಿತಾಗಿ ಮನೆಯವರು ಹೇಳಿರುವಂಥ ಒಂದು ಬೈಟ್ ಇದೆ, ಮೊದಲಾಗಿ ಅದನ್ನು ನೋಡ್ಕೊಂಡು ಬನ್ನಿ. 4 ക്യാഷ് വന്നു. ഫസ്റ്റത്തെ ഫീസ് എല്ലാം അടിച്ചു, 160 അടിച്ചു. പിന്നെ നമുക്ക് അടക്കാൻ പറ്റും. അങ്ങനെ അവർക്ക് കോളേജിൽ വന്ന കട്ടായി. അങ്ങനെ ആടെ ഷോപ്പിലേക്കാണ് നമ്മുടെ വീട്ടിൽ. എൻ്റെ നാട് കീഴൂരാണ്, പക്ഷെ ഞാൻ താമസിക്കുന്ന ഇവൻ്റെ ഈ അപ്പാക്കാരനൊക്കെ വീട്ടിൽ. അപ്പോൾ ആടെ ഷോപ്പിൽ ക്യാഷ് ഇല്ല പോയിട്ടുണ്ടായിരുന്നു. അവരാണ് സംഭവിച്ചത്. അത് 2 മാസമേ ആയുള്ളൂ അവരായിട്ട്. കോളേജ് ഫീസ് കോളേജ് അത് 15 മുന്നേ അടക്കേണ്ടത്. എന്നിട്ട് അടക്കാൻ പറ്റുന്ന സാഹചര്യത്തിൽ അവിടെ പട്ടിക ആയില്ല. എൻ്റെ സിസ്റ്റർ അതുപോലെ എൻ്റെ അനിയത്തി വീട് ഇത്ര അത് ഒരാഴ്ച അതിനുശേഷം അവളെ സംസാരിക്കാൻ അവിടെ കൂട്ടാം. ഇല്ല നമ്മളടുത്ത് സംസാരിക്കാൻ അവിടെ സമ്മതിക്കണം. കംപ്ലൈൻറ്റ് ഉണ്ട്. അത് 18 കേസുണ്ട് വിദ്യാഭ്യാസം ശിക്ഷ ആയത് അങ്ങനെ കേസുണ്ട്. ഇനി ഒരു കേസ് കൂടി വന്നെങ്കിൽ 14 വർഷത്തിനുള്ളിലാണ് കാപ്പ കേസ്. അപ്പോൾ പിന്നെ എൻ്റെ മോളെ തന്നെയാണ് ജീവിക്കും. ഒരു കേസും കൂടി ആയെങ്കിലും ഒന്ന് അവർക്ക് മുമ്പ് കല്യാണം കഴിച്ചു. എനിക്ക് വളരെ സംശയങ്ങളുണ്ട്. കാണാതെ ഒന്ന് പറയാൻ പറ്റില്ല. സംഘത്തിൻ്റെയും അതുപോലെ കർണാടക സർക്കാർ, കർണാടക പോലീസുകാർ എല്ലാവരും കൂടി എൻ്റെ മോളെ, അതുപോലെ മുസ്ലിം സമുദായം അവരെ സപ്പോർട്ട് നമുക്ക് വേണം. എല്ലാവരും കൂടി എൻ്റെ മോളെ തിരിച്ചറിയാൻ ഈ സർക്കാരോട് പോലീസുകാരോട് ഞാൻ അപേക്ഷിക്കുകയാണ്. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.